ಕುಂದಾಪುರ ಬೈಂದೂರು ಭಾಗಗಳಲ್ಲಿ 200 ಮಿಲಿಮೀಟರ್ ಅಧಿಕ ಮಳೆಯಾಗಿದ್ದು, ಬೈಂದೂರಿನ ಕಡಲ ತೀರದ ಪ್ರದೇಶಗಳು ನಾವುಂದ, ಮರವಂತಿ, ನಾಡ, ಅಂಪಾರು, ಸಿದ್ದಾಪುರ, ಗಂಗೊಳ್ಳಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಳೆಯಿಂದ ಅತಿ ಹೆಚ್ಚು ಹಾನಿಯಾಗಿದ್ದು, ಈ ಪ್ರದೇಶಗಳಿಗೆ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮರವಂತಿಯ ಕರಾವಳಿ ತೀರ ಪ್ರದೇಶದಲ್ಲಿ ಉಂಟಾದ ಕಡಲ್ಕೊರೆತ ಪ್ರದೇಶಗಳಿಗೆ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿ ನೀಡಿ ಹಾನಿಯನ್ನ ವೀಕ್ಷಣೆ ಮಾಡಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ತೋಟ ಹಾಗೂ ಬೆಳೆಗಳ ನಷ್ಟದೊಂದಿಗೆ ಜೀವ ಹಾನಿಯಾಗಿರುವ ಬಗ್ಗೆಯೂ ವರದಿಗಳಾಗಿದ್ದು, ಶೀಘ್ರದಲ್ಲೇ ನಡೆಯಲಿರುವ ಸಂಸತ್ ಅಧಿವೇಶನದ ವೇಳೆಯಲ್ಲಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಕೇಂದ್ರದ ಸಚಿವರನ್ನ ಭೇಟಿ ಮಾಡಿ ಕರಾವಳಿ ಪ್ರದೇಶದಲ್ಲಿನ ಕಡಲ್ಕೊರೆತಗಳಿಗೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಲಾಗುವುದು ಎಂದರು. ಬೈಂದೂರು ಹಾಗೂ ಕುಂದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಅಂದಾಜು 200 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 48 ಕಿಲೋಮೀಟರ್ ದೂರದ ಕಡಲ ತೀರ ಪ್ರದೇಶಗಳಲ್ಲಿ ಹಾಗೂ ನಾಡ, ನಾವುಂದ, ಹಡವು, ಅಂಪಾರು ಮುಂತಾದ ಪ್ರದೇಶಗಳಲ್ಲಿ ಸಾಕಷ್ಟು ಹಾನಿಯುಂಟಾಗಿದ್ದು, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಭರವಸೆಯನ್ನ ನೀಡಿದರು. ಕರಾವಳಿ ಪ್ರದೇಶದಲ್ಲಿ ಸುಮಾರು 200 ಮಿಲಿಮೀಟರ್ಗಿಂತ ಹೆಚ್ಚಿನ ಒಂದು ಮಳೆಯಾಗಿರೋದ್ರಿಂದ ಸಾಕಷ್ಟು ಈ ಭಾಗದಲ್ಲಿ ಹಾನಿಯನ್ನು ಸಂಭವಿಸಿದೆ. ಈಗ ಅದರಲ್ಲೂ ವಿಶೇಷವಾಗಿ ನಮ್ಮ ಮೀನುಗಾರರು ವಾಸ ಮಾಡ್ತಿರುವಂಥ ಈ ಒಂದು ಭಾಗದಲ್ಲಿ ಒಂದು 3-4 ಜಾಗಗಳಿಗೆ ಮರವಂತೆ ಇರ್ಬೋದು, ನಾಡ ಮತ್ತು ಸಾಲ್ಗೋಡೆ ಈ ಕಡೆ ಒಂದು 3-4 ಕಡೆ ನಾವು ಇನ್ಸ್ಪೆಕ್ಷನ್ ಕೂಡ ಹೋಗ್ತಾ ಇದ್ವಿ. ಕೊಡೇರಿಗೆ ಹೋಗಿದ್ವಿ. ಸೊ ಸಾಕಷ್ಟು ಅಲ್ಲಿ ಡ್ಯಾಮೇಜಸ್ಗಳು ಆಗಿದೆ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯನ್ನು ಮಾಡಿದರು. ಮತ್ತು ನಮ್ಮ ಪೋರ್ಟ್ ಅಂಡ್ ಫಿಶರಿ ಅಧಿಕಾರಿಗಳು, ನಮ್ಮ ಶಾಸಕರ ನೇತೃತ್ವ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ವಿ. ಒಂದು ಶಾಶ್ವತವಾದಂಥ ಪರಿಹಾರ ಸಿಗಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನಾವೇನು ಪ್ರತಿ ವರ್ಷ ಏನು ಈ ಕಲ್ಲನ್ನು ಹಾಕಿ ಬೋರ್ಡರ್ಸ್ಗಳು ಹಾಕಿ ಪ್ರೊಟೆಕ್ಟ್ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಮತ್ತೆ ಮುಂದಿನ ವರ್ಷ ಕೊರೆದು ಹೋಗ್ತಾ ಇದೆ. ಅಲ್ಲಿರುವಂಥ ಪ್ರಾಪರ್ಟಿಗಳು ಹಾಳಾಗ್ತಾ ಇದೆ. ಸೊ ಈ ದೃಷ್ಟಿಯಿಂದ ನಾಳೆ 18ರಿಂದ ಏನು ಪಾರ್ಲಿಮೆಂಟ್ ಸೆಷನ್ ಶುರುವಾಗುತ್ತೆ. ನಮ್ಮ ಗೌರವಾನ್ವಿತ ಶಾಸಕರು ಕೂಡ ಡೆಲ್ಲಿ ಬರ್ತಾ ಇದ್ದಾರೆ. ನಾನು ಅವರು ಒಟ್ಟಾಗಿ ಸೇರಿ ನಮ್ಮ ಪೋರ್ಟ್ ಅಂಡ್ ಫಿಶರಿ ಮಿನಿಸ್ಟ್ರನ್ನ ಭೇಟಿ ಮಾಡಿ ವಿಶೇಷವಾಗಿ ಕರಾವಳಿ ನಮ್ಮ ಈ ಭಾಗದಲ್ಲಿ ಒಂದು 50% ನಮ್ಮ ಕುಂದಾಪುರ, ನಮ್ಮ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಸುಮಾರೊಂದು 40-50% ಏರಿಯಾ ನಮ್ಮದೇ ಹೆಚ್ಚಿಗೆ ನಮ್ಮ ಈ ಕೋಸ್ಟಲ್ ಲೈನಲ್ಲಿ ಬರುತ್ತೆ. ಡ್ಯಾಮೇಜಸ್ ಕೂಡ ಹೆಚ್ಚಿಗೆ ನಮ್ಮಲ್ಲಿ ಆಗ್ತಾ ಇದೆ ಬೆಂಗಳೂರು ಕ್ಷೇತ್ರದಲ್ಲಿ. ಸೊ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ, ಮಂತ್ರಿಗಳನ್ನ ಭೇಟಿ ಮಾಡಿ ಶಾಶ್ವತವಾದಂಥ ಪರಿಹಾರ ಹೊಂದೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಉಂಟಾಗುವ ಬೆಳೆ ಹಾಗೂ ಕೃಷಿ ಹಾನಿಗಳಿಗೆ ಸರ್ಕಾರ ನೀಡುವ ಪರಿಹಾರದ ಹಣವನ್ನು ಕರಾವಳಿಯ ಭಾಗಗಳ ಮಾರುಕಟ್ಟೆ ಧಾರಣೆಗೆ ಅನುಗುಣವಾಗಿ ನೀಡುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು. ಕೊಂಕಣ ರೈಲ್ವೆ ಹಳಿಗಳ ನಿರ್ಮಾಣದ ವೇಳೆಯಲ್ಲಿ ನೀರಿನ ಸುಗಮ ಹರಿಯುವಿಕೆಗೆ ತೊಡಕಾಗಿ ಕೃತಕ ನೆರೆ ಉಂಟಾಗುತ್ತಿರುವ ಕುರಿತು ಸಮಗ್ರ ವರದಿಯನ್ನ ತರಿಸಿಕೊಂಡು ಇದಕ್ಕೆ ಪರಿಹಾರ ಕ್ರಮ ಕೈಗೊಳ್ಳಲು ಕೊಂಕಣ ರೈಲ್ವೆ ನಿಗಮದ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವುದಾಗಿ ಸಂಸದರು ಭರವಸೆಯನ್ನ ನೀಡಿದರು. ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ, ಜಿಲ್ಲಾಧಿಕಾರಿ ಎಂ ಕೂರ್ಮಾರಾವ್, ಸಿಒ ಪ್ರಸನ್ನ, ಬಂದರು ಇಲಾಖೆ ಅಧಿಕಾರಿ ಉದಯಕುಮಾರ್, ಡಿವೈಎಸ್ಪಿ ಶ್ರೀಕಾಂತ್ ಕೆ, ಬಿಜೆಪಿ ಮಂಡಲ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಶರತ್ ಕುಮಾರ್ ಶೆಟ್ಟಿ ಉಪ್ಪುಂದ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬು ಹೆಗಡೆ ತಗ್ಗರ್ಸಿ, ಶಂಕರ್ ಪೂಜಾರಿ ಎಡ್ತರಿ, ಸುರೇಶ್ ಬಟವಾಡೆ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.